ಕಂಪನಿಯೊಂದರ ಕಾಮಗಾರಿ ನಡೆಸುವಂತಹ ವೇಳೆ ಕುಡಿಯುವ ನೀರಿನ ಪೈಪಿಗೆ ಹಾನಿಯಾಗಿ ಬಂಟ್ವಾಳದ ಬಿಸಿ ರೋಡ್ ನಗರದ ರಾಷ್ಟ್ರೀಯ ಹೆದ್ದಾರಿ ಸಹಿತ ಅಂಗಡಿ ಬಾಗಿಲುಗಳಲ್ಲಿ ಹೆಸರು ಮಿಶ್ರಿತ ನೀರು ಶರಣೆಯಾಗಿದ್ದು ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರಿಗೆ ಸಮಸ್ಯೆಯಾಗಿದೆ. ಶನಿವಾರ ಬೆಳ್ಳಂಬೆಳಗ್ಗೆ ಬಿಸಿ ರೋಡಿನ ಮೂಲಕ ಸಂಚರಿಸುವವರಿಗೆ ಇಲ್ಲೇನೋ ಮಳೆ ಬಂದಿದೆಯಾ ಎಂಬ ರೀತಿ ನೀರು ಶೇಖರಣೆಯಾಗಿದೆ. ಬಿಸಿ ರೋಡ್ ನಗರ ಸುತ್ತಲೂ ಕೂಡ ಕೃತಕ ನೆರೆ ಸೃಷ್ಟಿಯಾಗಿದ್ದು ಪಾದಚಾರಿಗಳು ನಡೆದಾಡಲಿಕ್ಕೆ ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ. ಬಿಸಿ ರೋಡಿನ ಫ್ಲೈಓವರ್ನ ಮುಂಭಾಗ ಧಾರಾಳವಾಗಿ ನೀರು ರಸ್ತೆಯ ಮೇಲೆ ಹರಿದು ಹೋಗ್ತಾ ಇದ್ದು ವಾಹನ ಸವಾರ ಚಕ್ರವೆಲ್ಲ ತುಳಿದು ಹೋಗುವಂತೆ ನೀರು ರಸ್ತೆಯಲ್ಲಿದೆ. ಗೇಲ್ ಗ್ಯಾಸ್ ಕಂಪನಿಯು ಮಣಿನಡಿಯಲ್ಲಿ ಪೈಪ್ ಅಳವಡಿಕೆ ಕಾಮಗಾರಿಗಾಗಿ ರಸ್ತೆ ಬದಿಯ ಅಗಿತಾ ಇರುವಂತಹ ವೇಳೆ ನೀರಿನ ಪೈಪ್ಗೂ ಹಾನಿಯಾಗಿರುವ ಶಂಕೆ ಇದ್ದು ಇದನ್ನು ಶೀಘ್ರ